ನೋಡಿ ಸ್ನೇಹಿತರೆ, ಈಗ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ಅಲ್ಲಿ ಎಲ್ಲ ವಾಶ್ ಆಗುತ್ತೆ. ನಮ್ಮ ಆಶಾ ಮೇಡಮ್ ಅವರೇ ತೋರಿಸ್ತಾ ಇದೆ, ನೋಡಬಹುದು ನೀವೀಗ ನಮ್ಮ ಬಟ್ಟೆ ಯಾವ ರೀತಿ ಆಗಿದೆ ಅಂತ. ಆಶಾ ಮೇಡಮ್, ಯಾವ್ದೇ ರೀತಿ ನೀವು ನೋಡಿದ್ರಿ ಮೊದ್ಲು, ನಮ್ಗ ಸರ್ ತೋರಿಸಿದ್ರು ಯಾವ್ದೇ ರೀತಿ ಕಾಲರ್ ಪಟ್ಟಿ ಉಜ್ಜಿರಿಲ್ಲ. ನಿಮ್ಗೆ ಏನ್ ಅನಿಸುತ್ತೆ ಮೇಡಮ್? ಇಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಕ್ಲೀನ್ ಆಗಿ ಹೋಗುತ್ತೆ. ನಾವೇನ್ ಬ್ರಷ್ ಮಾಡಿಲ್ಲ, ಏನಿಲ್ಲ. ಕಾಲ್ ಗಂಟೆ ಎಕ್ಸ್ಟ್ರಾ ಓಡಿಸಿದ್ದು, ಸ್ವಲ್ಪ ಜಾಸ್ತಿ ಕೊಳೆ ಇತ್ತು. ಅರ್ಧ ಗಂಟೆ ಹಾಕಿದ್ರಿ? ಅರ್ಧ ಗಂಟೆ ಹಾಕಿದೀವಿ. ತುಂಬಾ ಚೆನ್ನಾಗಿ ಕೊಳೆ ಹೋಗಿದೆ, ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಶರ್ಟ್. ಓಕೆ ಓಕೆ ಓಕೆ. ನೋಡಿ ಸ್ನೇಹಿತರೆ, ನೀವೇ ನೋಡಿದ್ರಿ, ಈಗ ನಮ್ಮ ಆಶಾ ಮೇಡಮ್ ಹೇಳ್ತಿದ್ರೆ ನೋಡಿ, ಮೊದ್ಲು ಯಾವ ರೀತಿ ಕೊಳೆ ಇತ್ತು, ಈಗ ಯಾವ್ದೇ ರೀತಿ ಒಂಚೂರು ಕೊಳೆ ಇಲ್ದಂಗೆ ಹೋಗಿದೆ. ಆಶಾ ಮೇಡಮ್, ಈಗ ನಾರ್ಮಲ್ ವಾಷಿಂಗ್ ಮಿಷಿನ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ನೋಡಿದ್ರಿ ನೀವು ಆಲ್ರೆಡಿ ಈಗ ಯೂಸ್ ಮಾಡ್ತಾ ಇದೀನಿ ಅಂದ್ರಿ ಅಲ್ವಾ? ವಾಷಿಂಗ್ ಮಿಷಿನ್ ಯೂಸ್ ಮಾಡಿಲ್ಲ, ಅದು ಇದನ್ನೇ ಫಸ್ಟ್ ತರಿಸಿರೋದು. ಓಕೆ ಓಕೆ. ಈಗ ಅದಕ್ಕಾದ್ರೆ ಮೇಲೆ ಓವರ್ ಟ್ಯಾಂಕ್ ಎಲ್ಲ ಇಕ್ಸ್ಬೇಕು, ಕಂಪಲ್ಸರಿ ಇರುತ್ತೆ. ಇದಕ್ಕೆ ಯಾವ್ದೇ ರೀತಿ ಓವರ್ ಟ್ಯಾಂಕ್ ಇಲ್ಲ ಅಂದ್ರೆ ನೋಡಿ, ಈ ತರ ಟ್ಯಾಪ್ ಕೆಳಗಡೆ ಇಕ್ಕಿದ್ರು ಕೂಡ ಆಗುತ್ತೆ. ಅದಾದ್ರೆ ಈಗ ಒಂದ್ಸತಿ ನಿಮ್ಗೆ ಏನೋ ರಿಪೇರಿ ಅಂತ ಬಂತು ಅಂದ್ರೆ ನಿಮ್ಗೆ 4 ರಿಂದ 5 ಸಾವಿರ ಆಗುತ್ತೆ. ಇದು ಯಾವ್ದೇ ರೀತಿ ರಿಪೇರಿ ಅಂತ ಬಂದ್ರು ಬರೀ 100 ರೂಪಾಯಿ ಒಳಗಡೆ ಕೆಲಸ ಮುಗಿತೆ. ನಿಮ್ಗೆ ಇಷ್ಟ ಆಯ್ತಾ ಮೇಡಮ್? ತುಂಬಾ ಇಷ್ಟ ಆಯ್ತು. ನಿಮ್ಮ ತುಮಕೂರು ಪೂರ್ತಿ ಎಲ್ಲ ಹೇಳ್ಬೋದಲ್ವಾ ಜನಗಳಿಗೆ? ಓಕೆ. ನೋಡಿ ಸ್ನೇಹಿತರೆ, ನೀವೇ ಕೇಳಿದ್ರಿ, ಈಗ ನಮ್ಮ ಆಶಾ ಮೇಡಮ್ ಅವ್ರು ಹೇಳಿದ್ರು. ನಿಮ್ಗೂ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ನಂಬರ್ ಬಂದು 72777833 ಕರೆ ಮಾಡಿದ್ರೆ ನಾವು ವಾಷಿಂಗ್ ಮಿಷಿನ್ ತಂದು ಕೊಡಲಾಗುತ್ತದೆ. ಧನ್ಯವಾದಗಳು. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ನಾವು ನಮ್ಮ ತುಮಕೂರಿಗೆ ತಂದಿದ್ದೇವೆ. ಅಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಯಶಿನ ವಾಷಿಂಗ್ ಮಿಷಿನ್ ತಗೊಂಡಿರ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಅದು ಯಾವ ರೀತಿ ಕಾಲರ್ ಪಟ್ಟಿ ಉಜ್ಜಿಲ್ಲ ಅಂದ್ರೂ ಈಗ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ಹಾಕ್ತಾರೆ. ಇನ್ನು ಅರ್ಧ ಗಂಟೆಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಕೃಷ್ಣಮೂರ್ತಿ ಸರ್, ಯಾವ್ದೇ ರೀತಿ ಉಜ್ಜಿಲ್ಲ ಅಲ್ವಾ ನೀವು? ಯಾವ್ದು ಉಜ್ಜಿಲ್ಲ ಅಲ್ವಾ? ನೋಡಿ ಸ್ನೇಹಿತರೆ, ನೀವೇ ನೋಡ್ತಾ ಇರಬಹುದು, ಈಗ ಕಾಲರ್ ಪಟ್ಟಿ ಯಾವ್ದು ಉಜ್ಜಿಲ್ಲ. ಸರ್, ನೀವು ರಿಸಲ್ಟ್ ಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ ಸ್ನೇಹಿತರೆ, ಈಗ ನೀವೇ ನೋಡ್ತಾ ಇರಬಹುದು, ಈಗ ಯಾವ ರೀತಿ ರಿಸಲ್ಟ್ ಬರುತ್ತೆ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇದು ಕೂಡ ಯಾವುದೇ ರೀತಿ ಕಾಲರ್ ಪಟ್ಟಿ ಉಜ್ಜಿರೋದಿಲ್ಲ. ನೀವು ನೋಡ್ತಾ ಇರಬಹುದು ಈಗ ಎಷ್ಟು ಕೊಳೆ ಇದೆ ಅಂತ. ಈಗ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಯಶಿನ ವಾಷಿಂಗ್ ಮಿಷಿನ್ ಗೆ ಹಾಕ್ತಾರೆ. ನೋಡಿ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರಬಹುದು ಯಶಿನ ವಾಷಿಂಗ್ ಮಿಷಿನ್ ಈಗ 15 ನಿಮಿಷಗಳ ರನ್ನಿಂಗ್ ಆಗ್ತಾ ಇದೆ. ಈಗ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಬಟ್ಟೆ ಹಾಕ್ತಾರೆ. ಕೃಷ್ಣಮೂರ್ತಿ ಸರ್ ಹಾಕಿ. ಯಾವ್ದೇ ರೀತಿ ಉಜ್ಜಿಲ್ಲ ಅಲ್ವಾ ಕಲರ್ ಪಟ್ಟಿ? ಉಜ್ಜಿಲ್ಲ ಅಲ್ವಾ? ನೋಡಿ ಸ್ನೇಹಿತರೆ, ಈಗ ಹಾಕ್ತಾ ಇದ್ರೆ ಅವರೇ ಕೂಡ. ಸಾಸ್ ಶರ್ಟ್ ಕೂಡ ಹಾಕಿ ಸರ್. ನೋಡಿ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರಬಹುದು, ಎರಡು ಬಟ್ಟೆ ಕೂಡ ಹಾಕಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಅವರು ಕಾತರದಿಂದ ಕಾಯ್ತಾ ಇರ್ತಾರೆ.